ಒಂದೆಡೆ ಲಾಕ್ಡೌನ್ನಿಂದಾಗಿ ಲಾರಿ ಚಾಲಕರು ಕಂಗಾಲಾಗಿದ್ದಾರೆ. ಈ ನಡುವೆ ಲಾರಿ ಚಾಲಕರಿಗೆ ಸಂಚಾರಿ ಪೊಲೀಸರು ಲಂಚ ನೀಡುವಂತೆ ದರ್ಪ ತೋರುತ್ತಿದ್ದಾರೆ ಎನ್ನುವ ಆರೋಪವೂ ಕೇಳಿಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಒಂದೆಡೆ ಲಾಕ್ಡೌನ್ನಿಂದಾಗಿ ಲಾರಿ ಚಾಲಕರು ಕಂಗಾಲಾಗಿದ್ದಾರೆ. ಈ ನಡುವೆ ಲಾಕ್ಡೌನ್ ತೆರವಿನ ನಂತರ ತಮ್ಮ ಜೀವನ ಬಂಡಿಯನ್ನ ಸಾಗಿಸಬೇಕು ಅಂತ ರಸ್ತೆಗಿಳಿದ್ರೆ ಸಾಕು ಈ ಸಂಚಾರಿ ಪೊಲೀಸರ ಲಂಚದ ಕಾಟ ಎಂದು ಆರೋಪಿಸಿ ಹುಬ್ಬಳ್ಳಿಯಲ್ಲಿ ಲಾರಿ ಚಾಲಕರು ಹೆದ್ದಾರಿ ಬಳಿಯಲ್ಲಿ ತಮ್ಮ ಲಾರಿಗಳನ್ನು ನಿಲ್ಲಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಿನಂಪ್ರತಿ ಗಬ್ಬರು ಬೈಪಾಸ್ ಬಳಿಯಲ್ಲಿ ಹುಬ್ಬಳ್ಳಿಯ ದಕ್ಷಿಣ ಸಂಚಾರಿ ಪೊಲೀಸರು ಲಾರಿ ಚಾಲಕರಿಂದ ಲಂಚವನ್ನ ವಸೂಲಿ ಮಾಡ್ತಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಜೀವನವನ್ನ ಮಾಡುವುದಾದರೂ ಹೇಗೆ ಎಂದು ಲಾರಿ ಚಾಲಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಬ ಅಂತ ಹೋದೆ. ಅಲ್ಲಿ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು 500 ರೂಪಾಯಿ ದುಡ್ಡು ಇಸ್ಕೊಂಬಂದೆ. ವಿಕ್ಟೋರಿಯಾ ಹಾಸ್ಪಿಟಲ್ ನಮ್ಮ ಮಾಯೂರಣ್ಣ ದುಡ್ಡು ಕೊಟ್ಟರು. ಅಲ್ಲಿಂದ ಎತ್ಕೊಂಡ್ಬಿಟ್ಟು ಪಾರ್ಕಿಂಗ್ ಒಳಗೆ ಹೋದೆ. ಪಾರ್ಕಿಂಗ್ ಒಳಗೆ ಹೋಗ್ಬಿಟ್ಟು ನನ್ನ ಚೀಟಿ ಬರೆಸಿದೆ. ಗಾಡಿ ನಂಬರ್ ಕೊಟ್ಟೆ. ಗಾಡಿ ನಂಬರ್ ಕೊಟ್ಟಾಗ ಏನು ಮಾಡಿದ್ರು, ಅವ್ರದ್ದು ಫೋನ್ ನಂಬರ್ ಬರ್ಸಿದ್ರು. ಚೀಟಿ ನನ್ನ ಕೈ ಕೊಟ್ಬಿಟ್ಟು ಒಳಗಡೆ ಗಾಡಿ ಹಾಕ್ಬಿಟ್ಟು ಆಚೆ ಬೈಲಿ ನೀನು 1,000 ರೂಪಾಯಿ ದುಡ್ಡು ಕೊಡ್ಬೇಕು. ನಾನು ಇಲ್ಲ ಅಂದರೆ ಈ ಚೀಟಿ ಎತ್ಕೊಂಡು ಹೋಗ್ತೀನಿ. 1,000 ರೂಪಾಯಿ ಲಂಚ ಕೇಳಿದ್ರು. ನನ್ನ 1,000 ರೂಪಾಯಿ ದುಡ್ಡು ಎಲ್ಲಿಂದ ಸರ್? 2-3 ತಿಂಗಳಿಂದ ನನ್ನ ಮನೆ ಬಾಡಿಗೆ ಕಟ್ಟಿಲ್ಲ. ನನಗೆ ಎಲ್ಲಿಂದ ಸರ್ ಬರ್ತದೆ? ಲಾಕ್ಡೌನ್ ಟೈಮಲ್ಲಿ ಅವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದೀವಿ. 1,000 ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಿದ್ದಾರೆ. ನಾನು ಎಲ್ಲಿಂದ ಕೊಡೋಣ ಸರ್? ನನಗೆ 1,000 ರೂಪಾಯಿ ಖಾಲಿ ಗಾಡಿ ಯಾವಾಗಲೂ ಇದೇ ಕೆಲಸನೇ. 1,000 ರೂಪಾಯಿ ದುಡ್ಡು ಕೊಡೋಣ ಅಂತಂದ್ರೆ ಎಲ್ಲಿಂದ ಬರೋಣ? ಲಾಕ್ಡೌನ್ ಟೈಮಲ್ಲಿ 3 ತಿಂಗಳು ಗಾಡಿ ಓಡಿಸಿಲ್ಲ, ಮನೆ ಬಾಡಿಗೆ ಕಟ್ಟಿಲ್ಲ ಸರ್. ಎಲ್ಲಿಂದ ಕೊಡೋಣ ನಾನು? ಯಾವಾಗಲೂ ಇವ್ರಿಗೆ ಪೊಲೀಸರು ಕೊಟ್ಟು ನಮಗೂ ಸಾಕಾಗದೆ. ಅಲ್ಲಿಂದ ಚೇಂಜ್ ಮಾಡಿಸ್ಬೇಕು. 50-100 ರೂಪಾಯಿ ಚೇಂಜ್ ಮಾಡಿಸ್ಕೊಬರ್ಬೇಕು. ಅಲ್ಲಿಂದ ತಗೊಂಬರ್ತೀವಿ ಗಾಡಿನ. ಅಲ್ಲಿಂದ ತಗೊಂಬಂದ್ರೆ ಬರ್ರಂತ ಅಡ್ಡ ಹಾಕ್ತಾರೆ ಗಾಡಿನ. 50 ರೂಪಾಯಿ ಅಲ್ಲ 1,000 ರೂಪಾಯಿ ದುಡ್ಡು ತೆಗಿತಾರೆ. 1,000 ರೂಪಾಯಿ ತುಂಬಬೇಕು ಅಂತಾರೆ. 1,000 ರೂಪಾಯಿ ತುಂಬಬೇಕು. ಇಲ್ಲ ಅಂತಂದ್ರೆ 50-100 ರೂಪಾಯಿ ಕೊಡಬೇಕು. ಯಾವಾಗಲೂ ಇದೇ ಕೆಲಸ. ಈ ರೀತಿಯಾಗಿ ಪೊಲೀಸರು ಲಂಚ ವಸೂಲಿ ಮಾಡಿದ್ರೆ ನಾವೆಲ್ಲ ಸೇರಿ ಪೊಲೀಸ್ ಠಾಣೆಯ ಮುಂದೆ ವಿಷ ಸೇವಿಸುವ ಪರಿಸ್ಥಿತಿ ಕೂಡ ಬರಬಹುದು ಎಂದು ತಮ್ಮ ಅಳಲನ್ನ ತೋಡಿಕೊಳ್ಳುವುದಲ್ಲದೆ ಪೊಲೀಸರು ಇನ್ನು 3 ತಿಂಗಳು ಲಂಚವನ್ನ ತೆಗೆದುಕೊಳ್ಳುವುದು ಬಿಡಲಿ ಎಂದು ಲಾರಿ ಮಾಲೀಕರು ಮಾಧ್ಯಮಗಳ ಮೂಲಕ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. DC ಅವರು ಅನೌನ್ಸ್ ಮಾಡಿದ್ರ, ಯಡಿಯೂರಪ್ಪನವರು ಅನೌನ್ಸ್ ಮಾಡಿದ್ರ, ಅದೇ ಪ್ರಕಾರ ಸೋಮವಾರ ಮತ್ತೆ ಕೆಲಸ ಚಾಲು. ಇವ್ರದ್ದು ಏನು ಜೀಪ್ ತೊಗೊಂಡು ಮತ್ತೆ ನಿಲ್ಲೋದು, ವಸೂಲಿಗೆ ನಿಲ್ಲೋದು ಭಾಳ ಕಷ್ಟನಾಗಿದ್ದೀವಿ. ಗಾಡಿ ನಾವು ಬೇಡ್ಕೊಂಡು ತಿನ್ನೋ ಸ್ಥಿತಿಯಲ್ಲಿದ್ದೀವಿ. ದಿವಸ ಪೊಲೀಸ್ನವರು ಇದೇ ಉದ್ಯೋಗ ಮಾಡ್ತಾ ಇದ್ದಾರೆ. ಸೋಮವಾರಿಂದ ನಾವು ನಿನ್ನೆ ಕೂಡ ನಮ್ಮ DC ಅವ್ರಿಗಾಗಲಿ ತಹಸೀಲ್ದಾರ್ ಅವ್ರಿಗಾಗಲಿ ಮನವಿ ಕೊಟ್ಟಿದ್ದೈತಿ. ಆದರೂ ಇವತ್ತು ಈ ಥರ ಬೆಂಗಳೂರಿನಿಂದ ಬಂದಿದ್ದ ನೀವು ಊಟ ಇಲ್ಲ ಏನಿಲ್ಲ. 500 ರೂಪಾಯಿ ಇಲ್ಲಿ ಎಸ್ಕೊಳಕ್ಕೆ ಆಫೀಸ್ಗೆ ಹೋಗಿದ್ದಾನೆ. ಸಾಹೇಬ್ರು ಹೇಳ್ತಾರೆ ನಡುವೆ ನಿಂತು ಹೋಗಿದ್ದಾನೆ ಅಂತೇಳಿ. ನಡುವೆ ನಿಲ್ಲಕ್ಕೆ ಹುಚ್ಚೇನ್ರಿ? ಬೆಂಗಳೂರಿಂದ ಬಂದಿದ್ದಾನೆ ಇವನು. ಬೆಂಗಳೂರಿಂದ ಬಂದ ಮನುಷ್ಯ ಈಗ ಹುಬ್ಬಳ್ಳಿಯಲ್ಲಿ ಬಂದ ನಡುವೆ ನಿಲ್ಲಿಸ್ತಾನ. ಇದು ಅರ್ಥ ಮಾಡ್ಕೋಂತ ಬುದ್ಧಿ ಬೇಕಾ ಈಗ? ಯಾಕಂದರೆ ಇಲ್ಲ, ಸಮಸ್ಯೆ ಏನಾಕೈತಿ ಈಗ ಭಾಳ ಗಂಭೀರ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಪೂರ್ತಿ ನಮಗೆ ಇನ್ನೂ ನೀವು ಇದು ಮಾಡಕ್ಕೆ ಕೊಡಬೇಡ್ರಿ. ಈಗ ನಾವು ಲಾಸ್ಟಿಗೆ ಇವ್ರ ಮನೆ ಮುಂದೆ ಹೋಗಿ ವಿಷ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅರ್ಥ ಮಾಡ್ಕೋರಿ ಪ್ಲೀಸ್. ಒಟ್ಟಿನಲ್ಲಿ ಲಾಕ್ಡೌನ್ನಿಂದಾಗಿ ಈಗಾಗಲೇ ಸಂಕಷ್ಟದಲ್ಲಿರುವ ಲಾರಿ ಚಾಲಕರು ಇದೀಗ ಪೊಲೀಸರ ಲಂಚದ ಕಾಟಕ್ಕೆ ಬಲಿಯಾಗುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಮನ ಹರಿಸಬೇಕಾದ ಅನಿವಾರ್ಯತೆ ಇದೆ. ವಿನಯ್ ರೆಡ್ಡಿ, ಹುಬ್ಬಳ್ಳಿ, ಸ್ಪಂದನ ಟಿವಿ.